ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಕಾರ್ಯಕರ್ತರ ಶಾಸಕರಾದಂತಹ ಸುನೀಲ್ ಕುಮಾರ್ ಅವರೇ, ಮುಖ್ಯ ಅತಿಥಿಗಳಾದಂತಹ ಪ್ರಕಾಶಣ್ಣ, ಉದಯಣ್ಣ, ಅಧಿಕಾರಿಯವರಿಗೆ, ಪದ್ಮಾವತಿಯವರಿಗೆ, ಕುಶುತಬಳ್ಳಾರಿಗಳೇ, ಸುರೇಶ್ ಹೆಗಡೆ, ಕಾರ್ಯಕರ್ತರ ಒಂದು ವಿಷಯವಾದಂತಹ ವಿಜಯ್ ಶೆಟ್ಟಿಯವರೇ, ಗೋಪಾಲಕೃಷ್ಣ ಶೆಟ್ಟಿಯವರ ದಿವಂಗತ ವೇದಿಕೆಯಲ್ಲಿ ನಾವೆಲ್ಲ ನಿಂತು ಈಗ ಮಾತಾಡ್ತಾ ಇದ್ದೇವೆ. ಇದನ್ನು ಸಂತೋಷ ಬೇಕಾ ದುಃಖ ಬೇಕಾ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ನಾನು ತುಂಬಾ ಹಚ್ಚಿಕೊಂಡಂತಹ ಒಂದು ವ್ಯಕ್ತಿ. ನಾನು ಅವರನ್ನು ಹಚ್ಚಿಕೊಂಡಿದ್ದೆ, ಅವರು ನನ್ನನ್ನು ಹಚ್ಚಿಕೊಂಡಿದ್ದರು. ಯಾವ ಕ್ಷಣದಲ್ಲಿ ಎಷ್ಟು ಹೊತ್ತಿನಲ್ಲಿ ದೂರವಾಣಿ ಮಾಡಿ ಅಥವಾ ಏನೇ ಅವರಿಗೆ ಹೇಳಿದ್ರು ಕೂಡ ಇಲ್ಲ ಅಂತ ಇಷ್ಟರವರೆಗೆ ಹೇಳಿದಂತಹ ವ್ಯಕ್ತಿಯಲ್ಲ ಗೋಪಾಲಕೃಷ್ಣ ಶೆಟ್ಟಿ. ಅವರನ್ನು ಇಂದು ನಾವು ಕಳೆದುಕೊಂಡಿದ್ದರೆ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆಗ್ತದೆ ಅಂತ ಹೇಳುವುದೇ ನನಗೊಂದು ದೊಡ್ಡ ದುಃಖದ ವಿಷಯ. ಯಾಕೆಂದ್ರೆ ಕೇವಲ ಒಂದು ಯಕ್ಷಗಾನಕ್ಕೆ ಕಾರ್ಕಳದಲ್ಲಿ ಒಂದು ದೊಡ್ಡ ಕಂಬ ಆಗಿತ್ತು. ಯಾವುದೇ ಕಲಾವಿದರನ್ನು ಧರಿಸುವಲ್ಲಾಗಲಿ ಯಕ್ಷಗಾನವನ್ನು ಮಾಡುವುದರಲ್ಲಾಗಲಿ ಗೋಪಾಲಕೃಷ್ಣ ಶೆಟ್ಟಿ ಎತ್ತಿದ ಕೈಯಾಗಿ ಒಂದು ಸಂಘಟನೆಯನ್ನು. ನಾನು ಡೆಲ್ಲಿಗೆ ಹೊರಡಲಿ, ಬ್ಯಾಂಗ್ಳೂರಿಗೆ ಹೊರಡಲಿ, ಮೆಡ್ರಾಸ್ಗೆ ಹೊರಡಲಿ, ಇಲ್ಲಿಗೆ ಹೊರಡಲಿ, ನಾನು ಬರ್ತೇನೆ ತಕ್ಷಣ ನಿಮ್ಮ ಜೊತೆ ಬರ್ತಾ ಇದ್ರು ಕೂಡ. ಡೆಲ್ಲಿಗೆ ಕೂಡ ಬಂದಿದ್ದೆ, ದುಬೈಗೆ ಹೊರಟಂತ, ಅಮೆರಿಕಕ್ಕೆ ಹೊರಟಂತ ಸಂದರ್ಭದಲ್ಲಿ ಅಮೆರಿಕದ ಟಿಕೆಟ್ ಕೂಡ ಅವರಿಗೆ ಮಾಡಿದ್ದೀವಿ. ಆ ಸಮಯದಲ್ಲಿ ಅನಾರೋಗ್ಯಕ್ಕೆ ಬಿದ್ದಿದ್ದವರು ತುಂಬಾ ಅವರು ತೀರಿ ಹೋಗುವುದಕ್ಕಿಂತ ಒಂದು 10-12 ದಿವಸಕ್ಕಿಂತ ಮುಂಚೆ ಕೂಡ ಯಾರು ನರತೆ ಇರೋಟ್ಟಿಗೆ ಅಮೆರಿಕಕ್ಕೆ ಹೊರಡುತ್ತೆ ಉಂಟು ಅಂತ ಹೇಳಿದಂತಾರೆ. ಅವರು ತುಂಬಾ ನಾನು ಇವತ್ತು ಕೂಡ ನನ್ನ ಹೃದಯವನ್ನು ಕಾಡ್ತಾ ಇದೆ. ಆದರೂ ಕೂಡ ಗಟ್ಟಿ ಮನಸ್ಸು ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅದರ ಜೊತೆಗೆ ಅವರ ಕುಟುಂಬದವರೆಲ್ಲ ಉಪಸ್ಥಿತರಿದ್ದಾರೆ, ಅವರಿಗೂ ಆ ದುಃಖವನ್ನು ಭರಿಸುವಂತಹ ಶಕ್ತಿ ಕೊಡ್ಲಿ ಅಂತ ಈಗಲೂ ಕೂಡ ನಾನು ನಂಬಿದ ತಾಯಿ ಧಾಮರಿಯಲ್ಲಿ ಪ್ರಾರ್ಥಿಸುತ್ತಾ ಯಶಸ್ವಿ ಒಕ್ಕೂಟ ಫೌಂಡೇಶನ್ನ ಕಾರ್ಕಳ ಘಟಕದ 4ನೇ ವರ್ಷದ ಸಮಾರಂಭದಲ್ಲಿ ನಾವೆಲ್ಲರೂ ಇದ್ದೇವೆ. ಇವತ್ತು ಬಹಳ ವಿಶೇಷವಾದ ದಿನ. ನಾನು ತುಂಬಾ ಹೆಮ್ಮೆ ಪಡುವಂತಹ ವ್ಯಕ್ತಿ. ನನ್ನ ಜೀವನದಲ್ಲಿ ನಾನು ಮರೆಯಲಾಗದಂತಹ ವ್ಯಕ್ತಿ. ನನಗೆ ಅಣ್ಣನ ಸಮಾನ, ನನ್ನನ್ನು ಅವರ ಮಗನ ರೀತಿಯಲ್ಲಿ ನೋಡಿದಂತಹ ಅಥವಾ ತಮ್ಮನ ರೀತಿಯಲ್ಲಿ ನೋಡಿದಂತಹ ವ್ಯಕ್ತಿ ಪ್ರಕಾಶಣ್ಣ ನಮ್ಮ ಜೊತೆ ಇದ್ದಾರೆ ಅಂತ ಹೇಳುವುದೇ ನನಗೆ ಒಂದು ದೊಡ್ಡ ಸಂಭ್ರಮದ ವಿಷಯ. ನಿಮಗೆ ಅವರ ಬಗ್ಗೆ ಹೇಳಿದ್ರೆ ಅತಿಶಯೋಕ್ತಿ ಆಗ್ತದೆ ಏನು, ಆದ್ರೆ ನಾವು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೇವೆ. ಒಂದು ಸಮಾಜ ಕಳೆದುಕೊಂಡಂತಹ ಒಂದು ಅತ್ಯದ್ಭುತ ಶಕ್ತಿ, ಇಡೀ ಕರ್ನಾಟಕ ಮೆಚ್ಚುವಂತಹ ಒಂದು ವ್ಯಕ್ತಿ. ಕೇವಲ ಒಂದು ಸಮಾಜಕ್ಕೆ, ಒಂದು ಸಮುದಾಯಕ್ಕೆ ಅದು ಭಾಗಿಯಾಗಿದ್ದರೆ ಎಲ್ಲಾ ಸಮುದಾಯದವರಿಗೆ ಕೂಡ ತನ್ನ ಕೈಲಾದಷ್ಟು, ಯಾರು ನಂಬಲಾಗದಷ್ಟು ಒಂದು ಸಹಾಯ ಮಾಡಿ ಅವರನ್ನು ಮೇಲೆತ್ತಿ ಅವರಿಗೆ ಕೆಲಸವನ್ನು ಕೊಡುವುದರ ಮೂಲಕ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದಂತಹ ಒಬ್ಬ ಪುಣ್ಯಾತ್ಮ ಪ್ರಕಾಶ್ ಶೆಟ್ಟಿ ಅವರು ಬಂದಿದ್ದಾರೆ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ಕಾರ್ಯದರ್ಶಿಗಳು ಬಹಳ ಉತ್ತಮ ರೀತಿಯಲ್ಲಿ ಹೇಳಿದರು, ಹಾಗೂ ಪದ್ಮಾವತಿಗೌಡರು ಕೂಡ ಅವರ ಬಗ್ಗೆ ಹೇಳಿದರು. ನಾಳೆ 25ನೇ ತಾರೀಕಿಗೆ ನಮ್ಮ ಊರಿನ ಒಬ್ಬ ಹೆಮ್ಮೆಯ ಪುತ್ರನಿಗೆ ನಾವು 60 ವರ್ಷ ತುಂಬಿದ ಪ್ರಯುಕ್ತ ಗುರುಮೆ ಸುರೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ದಯವಿಟ್ಟು ಅವರ ಬಗ್ಗೆ ಈಗ ಹೇಳುವಷ್ಟು ಪುರುಸೊತ್ತು ಇಲ್ಲಿಲ್ಲ, ಹೇಳಿದ್ರೆ ಮುಗಿಯಲಿಕ್ಕೂ ಇಲ್ಲ. ಅಂತಹ ಕೆಲಸ ಕಾರ್ಯಗಳನ್ನು ಅವರು ಮಾಡಿದರೆ ಅಷ್ಟು ದೊಡ್ಡ ದಾನಿ ಕೂಡ ಹೌದು. ಅವರ ಕಾರ್ಯಕ್ರಮಕ್ಕೆ ಡಿಸೆಂಬರ್ 25 ಗೂಳೂರು ಗೋಲ್ಡ್ ಬೀಚ್ ಮೈದಾನದಲ್ಲಿ ದಯವಿಟ್ಟು ನಾನು ಕೂಡ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಆ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಉಪಸ್ಥಿತರಿದ್ದುಕೊಂಡು ಪ್ರಕಾಶನ್ ಅವರಿಗೆ ಹಾರೈಸಬೇಕು, ಆಶೀರ್ವದಿಸಬೇಕು ಎಂಬುದಾಗಿ ಈ ಮೂಲಕ ಕೂಡ ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಒಂದು ವೇಳೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬಗ್ಗೆ ಕುಶಲಬಳ್ಳಾರಿಗೆ ಹೇಳಿದರು. ಕಲಾವಿದರಿಗೋಸ್ಕರ ಸ್ಥಾಪಿಸಿದಂತಹ ಫೌಂಡೇಶನ್ 5 ಕೋಟಿ ರೂಪಾಯಿವರೆಗೆ ಬೇರೆ ಬೇರೆ ವಿಧಗಳಲ್ಲಿ ನಾವು ಅವರಿಗೆ ಸಹಕಾರ ಕಲಾವಿದರಿಗೆ ನೀಡಿದೆವು. ಇದೆಲ್ಲ ಸಾಧ್ಯತೆ ಹೇಗೆ ಹೇಳಿದ್ರೆ ಇಂತಹ ದಾನಿಗಳ ನೆರವಿನಿಂದ, ನಿಮ್ಮಂತಹ ದಾನಿಗಳ ನೆರವಿನಿಂದ ಬಂದುಗಡೆ. ನಾನು ಕೇವಲ ನಿಮಿತ್ತ ಮಾತ್ರ, ನಾನು ಪ್ರತಿ ಸಲ ಕೂಡ ಅದನ್ನು ಹೇಳ್ತಾ ಇದ್ದೇನೆ. 34 ಘಟಕಗಳಾಯಿತು. ನಾಡಿದ್ದು ಜೂನ್ 10ನೇ ತಾರೀಕಿನಂದು UK ಹಾಗೂ ಯುರೋಪ್ ಅಲ್ಲಿ ನಮ್ಮ ಘಟಕದ ಕಾರ್ಯಕ್ರಮಗಳು ನಡೆಯಲಿದೆ. ಆ ಘಟಕಕ್ಕೂ 35ನೇ ಘಟಕವಾಗಿ ಅದು ರೂಪುಗೊಳ್ತಾ ಇದೆ.
ಆನಂತರ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೇಳ್ತಾ ಇದ್ದಾರೆ, ನಮಗೆ ಹೋಗ್ಲಿಕ್ಕೆ ಪುರುಸೊತ್ತಿಲ್ಲ, ಇಂಥ ಪರಿಸ್ಥಿತಿಗಳಾಗಿದೆ. ಆದ್ರೂ ಕೂಡ ಕಲಾವಿದರಿಗೋಸ್ಕರ ಸಂಘಟಿಸಿದಂತಹ ಈ ಕಾರ್ಯದಲ್ಲಿ ನೀವುಗಳೆಲ್ಲರೂ ಒಟ್ಟು ಸೇರಿದ್ದು ಇದು ದೊಡ್ಡ ಸೌಭಾಗ್ಯವೇ ಸರಿ. ನಾವೆಲ್ಲರೂ ಸೇರಿ ಒಳ್ಳೆಯ ಕಾರ್ಯದಲ್ಲಿ, ಸತ್ಕಾರ್ಯದಲ್ಲಿ ನಾವೆಲ್ಲರೂ ಜೊತೆಯಾಗಿರೋಣ. ಇನ್ನಷ್ಟು ಕಲಾವಿದರಿಗೆ ಸಹಾಯ ಮಾಡುವಂತಹ, ಅವರ ಕಷ್ಟದಲ್ಲಿ ಪಾಲ್ಗೊಳ್ಳುವಂತಹ ಶಕ್ತಿಯನ್ನು ತಾಯಿ ಬ್ರಾಹ್ಮಣಿ ನಮಗೆ ಅನುಗ್ರಹಿಸಿದೆ ಎಂಬುದಾಗಿ ನಾನು ಕೂಡ ಆಶಿಸುತ್ತಾ, ಕಲಾವಿದರು ಎಂಬುದಾಗಿದ್ರೆ ಕಲಾ ಸರಸ್ವತಿ ಮಕ್ಕಳು, ಆ ಮಕ್ಕಳಿಗೆ ಸಹಾಯ ಮಾಡಿದ್ರೆ ಆ ಸರಸ್ವತಿಗೆ ಸಹಾಯ ಮಾಡಿದ ಹಾಗೆ, ಸರಸ್ವತಿಯ ಸೇವೆ ಮಾಡಿದ ಹಾಗೆ, ಆಗ ಆ ಸರಸ್ವತಿ ತನ್ನಿಂತಾನಾಗಿ ಮಿಚ್ತಾಳೆ. ಯಾರು ಯಾವ ರೀತಿಯಲ್ಲಿ ಯಾವುದನ್ನು ಬೇಕಾದರೆ ವಿರೋಧಿಸಿ ನಾವು ನಮ್ಮ ನಡೆಯಲ್ಲಿ ವಿಚಲಿತರಾಗಲಿಕ್ಕಿಲ್ಲ. ಸತ್ಯದ ದಾರಿಯಲ್ಲಿ ನಡೆಯುವಾಗ ಕಲ್ಲು ಮುಳ್ಳು ಎಲ್ಲ ಸರ್ವೇ ಸಾಮಾನ್ಯ. ಆದರೆ ನಾವು ನಡೆಯುವ ದಾರಿ ಶುದ್ಧವಾಗಿರಬೇಕು. ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ನಡೆದ್ರೆ, ನಾವು ನಡೆಯುವ ದಾರಿ ಸತ್ಯ ಧರ್ಮದ ದಾರಿಯಾಗಿದ್ರೆ, ಇಂತಹ ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದ್ರೆ ಯಾರು ಏನೇ ಮಾಡಿದ್ರು ಕೂಡ ಅದನ್ನು ಅಡ್ಡ ಹಾಕಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ತಾಯಿ ಬ್ರಾಹ್ಮಣಿಯ ಸಾಕ್ಷಿಯಾಗಿ ನಾವೆಲ್ಲರೂ ಧರ್ಮ ಮಾರ್ಗದಲ್ಲಿ ಒಟ್ಟಾಗಿ ನಡೆಯೋಣ. ಇಂತಹ ಧರ್ಮ ಕಾರ್ಯದಲ್ಲಿ ನಾವೆಲ್ಲರೂ ಒಟ್ಟಾಗೋಣ. ಇಂತಹ ಶಾಸಕರನ್ನು ಪಡೆದಂತಹ ಕಾರ್ಯಕ್ರಮದ ನಾವೆಲ್ಲರೂ ಧನ್ಯರಾಗಿದ್ದೇವೆ. ಯಾಕಂತ ಹೇಳಿದರೆ ಪ್ರತಿ ವರ್ಷ ಕೂಡ ಏನೇ ಕಾರ್ಯಕ್ರಮ ಇರಲಿ, ಎಲ್ಲೇ ಇರಲಿ, ಈ ಕಾರ್ಯಕ್ರಮಕ್ಕೆ ಅವರು ತಪ್ಪಿಸುವುದೇ ಇಲ್ಲ. ನಮ್ಮ ಸುನೀಲ್ ಕುಮಾರ್ ಅವರು ರಾಜಕಾರಣಿಗಳಿಗೆ ಒಂದು ಹೆಸರಿದೆ, ಓಟ್ ಕೇಳುವಲ್ಲಿವರೆಗೆ ಮಾತ್ರ ಅವರಿಗೆ ತುಂಬಾ ಹತ್ತಿರದಲ್ಲಿ ಬಂದು ಮಾತಾಡ್ತಾರೆ. ಆಮೇಲೆ ಜಾರಕಿಹೊಳಿ ಸರ್ ಅಥವಾ ಮಂತ್ರಿ ಪದವಿಗಳಿಗೆ ಏರಿದ ನಂತರ ಅವರಿಗೆ ಹೆಚ್ಚಿನ ಗುರುತವೇ ಸಿಗುವುದಿಲ್ಲ. ಇಂತಹ ಒಂದು ವಾಡಿಕೆ ಇದೆ. ಆದರೆ ಅದಕ್ಕೆ ಅಪವಾದ ನಮ್ಮ ಸುನೀಲ್ ಕುಮಾರ್ ಅವರು. ಯಾವ ಹೊತ್ತಿಗೆ ಯಾರು ಹೋಗಲಿ, ಯಾರೇ ದೂರವಾಣಿಯಲ್ಲಿ ಮಾತಾಡಲಿ ಅಥವಾ ಎಲ್ಲೇ ಹೋಗಲಿ, ಸುನೀಲ್ ಕುಮಾರ್ ಅವರು ನಮಗೆ ತುಂಬಾ ಆತ್ಮೀಯರಾಗಿ ನಮ್ಮೊಂದಿಗೆ ಬೆರೆತು, ಅದರಲ್ಲೂ ಕೂಡ ಯಕ್ಷಗಾನ ಕಲಾವಿದರ ಜೊತೆಗೆ ಇದ್ದುಕೊಂಡು ಅವರೊಂದಿಗೆ ಬೆರೆಯುವಂತಹ ಒಬ್ಬ ಅತ್ಯುತ್ತಮ ಶಾಸಕ ಸ್ಥಾನದಲ್ಲಿರುವಂತಹ ಸುನೀಲ್ ಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಾ, ನಮ್ಮ ಮನೆಯವರು, ನನ್ನ ಅಣ್ಣನ ಸಮಾನರಾಗಿದ್ದಂತಹ ಉದಯ ಕೃಷ್ಣರು ಅನೇಕ ಸಮಾಜ ಕಾರ್ಯದಲ್ಲಿ ತೊಡಗಿದ್ದಂಥವರು, ಅವರು ಕೂಡ ದಂಪತಿ ಸಮೇತರಾಗಿ ನಮ್ಮ ಜೊತೆ ಇಲ್ಲಿದ್ದಾರೆ. ಅವರ ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ ತುಂಬಾ ಕೊಡುಗೆ ನೀಡಿ ಪ್ರತಿ ವರ್ಷ ಕೂಡ ನಮಗೆ ಬೆನ್ನೆಲುಬಾಗಿ ನಿನ್ನಂತ ಉದಯ ಕುಮಾರ್ ಶೆಟ್ಟರನ್ನು ಕೂಡ ನಾನು ಬಹಳ ಅಭಿಮಾನಪೂರ್ವಕವಾಗಿ ಗೌರವಿಸುತ್ತಾ, ನಮ್ಮ ಎರಡು ಕಂಬಗಳು ಪುರುಷೋತ್ತಮ ಭಂಡಾರಿಗಳು ಹಾಗೂ ಸುದೇಶ್ ರೈಗಳು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇಷ್ಟವರೆಗೆ ಬೆಳೆದು ಬಂದಿರಕ್ಕೆ ನೀವುಗಳು ಹೇಗೆ ಕಾರಣವೋ ಅದೇ ರೀತಿ ಪ್ರತಿ ನಿತ್ಯವೂ ಪ್ರತಿ ನಿಮಿಷವೂ ಅದರ ಜೊತೆ ಇದ್ದುಕೊಂಡು ಸಹಕರಿಸುವಂತಹ ನನ್ನ ಎರಡು ಮುಖ್ಯ ರೂವಾರಿಗಳು ಸಿ ಸುದೇಶ್ ಕುಮಾರ್ ರೈ ಹಾಗೂ ಪುರುಷೋತ್ತಮ ಭಂಡಾರಿಗಳು. ಚಾರ್ಟರ್ಡ್ ಅಕೌಂಟ್ ಅವರು ಇವತ್ತು ಹೇಗೆ ಅಂತ ನಿಮ್ಗೆ ಗೊತ್ತು. ನಮ್ಮ ಕೇಂದ್ರ ಸಚಿವರಾದಂತಹ ಡಿ ವಿ ಸದಾನಂದ ಗೌಡರ ಆಡಿಟ್ ಆಗಲಿ, ಮಂಗಳೂರು ತಾಲೂಕಿನ ಎಲ್ಲ ದೇವಸ್ಥಾನಗಳ ಆಡಿಟ್ ಆಗಲಿ ಮಾಡುವ ಸುದೇಶ್ ಕುಮಾರ್ ರೈಗಳು ಎಷ್ಟು ಬಿಸಿ ಪರ್ಸನ್ ಆದ್ರೂ ಕೂಡ ಕಲಾವಿದರ ಫೌಂಡೇಶನ್ ಒಟ್ಟಿಗೆ ತಾನು ಹೇಗೆ ಎಂಬುದನ್ನು ತೋರಿಸಿಕೊಡುವಂತಹ ಒಬ್ಬ ಗಣ್ಯ ವ್ಯಕ್ತಿ ಸುದೇಶ್ ಕುಮಾರ್ ರೈಗಳು. ದಯವಿಟ್ಟು ದೊಡ್ಡ ಜೋರಾದ ಚಪ್ಪಳವರಿಗೆ ಅವರನ್ನು ಗೌರವಿಸಬೇಕು. ಅವರು ವೇದಿಕೆಗೆ ಎದುರು ಬರುವುದಿಲ್ಲ, ಕಲಾವಿದರ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಹೋದ ವ್ಯಕ್ತಿಗಳು. ಅದರ ಜೊತೆಗೆ ನಮ್ಮ ಈ ಸಲದ ಅಧ್ಯಕ್ಷರು ಅತ್ಯುತ್ತಮವಾಗಿ ಸಂಘಟಿಸಿ ಕಾರ್ಯಕ್ರಮ ಘಟಕವನ್ನು ಗೋಪಾಲಕೃಷ್ಣ ಶೆಟ್ಟರ ಮಾರ್ಗದರ್ಶನದಲ್ಲಿ ಮುನ್ನಡೆಸುವಂತಹ ನಮ್ಮ ಆತ್ಮೀಯರಾದಂತಹ ವಿಜಯ್ ಶೆಟ್ಟರೆ, ಒಳ್ಳೆಯ ರೀತಿಯಲ್ಲಿ ಸಂಘಟಿಸಿದ್ದೀರಿ. ನಿಮಗೆ ಯಾವ ರೀತಿಯ ಕೃತಜ್ಞತೆ ಹೇಳಿದ್ರು ಸಾಕಾಗಲಿಕ್ಕಿಲ್ಲ. ನಾನು ಎಲ್ಲಾ ಘಟಕದವರ ಹೆಸರು ಹೇಳಲ್ಲ, ವಾಂಜಿಯವರು, ನೀವು, ಸುಧಾಕರಣ್ಣ, ಗೌಡರು, ಅನೇಕರು ಇದ್ರ ಜೊತೆಗೆ ಕೆಲಸ ಮಾಡಬೇಕಂದ್ರೆ ಇಷ್ಟು ಒಳ್ಳೆಯ ರೀತಿಯಲ್ಲಿ ಇದು ಸಂಘಟಿಸಿದೆ. ಇದೇ ರೀತಿಯಲ್ಲಿ ಇನ್ನೊಂದು ಸಂಭ್ರಮ, ನಾನು ಹಾಗೆ ಹೇಳಿದಾಗೆ ಪ್ರಕಾಶನ ಸಂಭ್ರಮದ ಜೊತೆಗೆ ನಾವೆಲ್ಲರೂ ಒಟ್ಟು ಸೇರಬೇಕೆಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ನಾವೆಲ್ಲರೂ ಒಳ್ಳೆಯ ಕಾರ್ಯದಲ್ಲಿ ಒಟ್ಟಾಗೋಣ ಎಂಬುದಾಗಿ ಹೇಳಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಕಲಾವಿದರಿಗೂ ಕಲಾಭಿಮಾನಿಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಮಾತ್ರ ಮುಗಿಸ್ತೇನೆ. ವಂದನೆಗಳು ಸತೀಶ್ ಶೆಟ್ಟಿ ಅವರಿಗೆ. ಇದೀಗ ಸಭಾಧ್ಯಕ್ಷರ